ಈ ಮೆಣಸಿನ ಕಾಳಿನ ರಸಮ್ ಅಥವಾ ಮೆಣಸಿನ ಕಾಳಿನ ಸಾರು, ಮೆಣಸಿನ ಸಾರು ಇರುತ್ತಲ್ವ, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿ, ಖಡಕ್ಕಾಗಿರುವಂತಹ ರಸಮ್ ರೆಡಿಯಾಗಿದೆ. ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ನಾವು ಇದನ್ನ ಬಿಸಿ ಬಿಸಿ ಕುಡಿಬೇಕು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲ. ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ, ತುಂಬಾ ಹೆಲ್ದಿ ಆಗಿರುವಂತಹ ಮೆಣಸಿನ ಸಾರಿನ ಪುಡಿ ಮತ್ತು ಮೆಣಸಿನ ಸಾರನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ನೀವು ಈ ಮೆಣಸಿನ ಸಾರಿನ ಪುಡಿಯನ್ನು ಒಂದ್ಸರಿ ಮಾಡಿಟ್ಕೊಂಡ್ರೆ ಯಾವಾಗ ಮನಸ್ಸು ಬರುತ್ತೆ ನೋಡಿ ರಸಮ್ ಕುಡಿಬೇಕು ಅಥವಾ ಮೆಣಸಿನ ಸಾರು ಕುಡಿಬೇಕು ಅಂತ ಅನಿಸುತ್ತೆ, ಅವಾಗೆಲ್ಲ ದಿಢೀರಂತ ತಟ್ಟನೆ ಮಾಡ್ಕೊಂಡು ಕುಡಿಬೋದು. ತುಂಬಾ ಈಸಿಯಾಗಿ, ತುಂಬಾ ಸುಲಭವಾಗಿ, ತುಂಬಾ ಹೆಲ್ದಿ ಕೂಡ ಇದು. ಶೀತ ಕಫ ಆದಾಗ ಈ ಮೆಣಸಿನ ಸಾರು ಅಥವಾ ಈ ರಸಮನ್ನು ಕುಡಿದರೆ ಗಂಟ್ಲು ನೋವು ಅಥವಾ ಏನಾದರೂ ಕಫ ಗಂಟ್ಲು ಕೆರೆತಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ. ತುಂಬಾ ಒಳ್ಳೆಯದು. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನಿವತ್ತು ಮೆಣಸಿನ ಸಾರಿನ ಪುಡಿಯನ್ನು ನಾವು ಹೇಗೆ ಮಾಡಿಟ್ಕೊಳ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಕೆಲವು ಕಡೆ ಮೆಣಸಿನ ಸಾರು ಅಂತಾರೆ, ಕೆಲವು ಕಡೆ ಮೆಣಸಿನ ರಸಮ್ ಅಂತಲೂ ಅಂತಾರೆ. ಮೆಣಸಿನ ರಸಮ್ ಏನು ಅಂತಂದರೆ, ಈ ಕಾಳು ಮೆಣಸು ಇದೆಯಲ್ವ, ಇದನ್ನ ಜಾಸ್ತಿಯಾಗಿ ಹಾಕಿಬಿಟ್ಟು ಮಾಡುವಂಥದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನಕ್ಕಂತಂದರೆ ಕಫ ಶೀತ ಆದಾಗ ನಾವು ಇದನ್ನ ಕುಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ. ಇವನ್ ಗಂಟ್ಲು ನೋವು ಆದಾಗ ಕೂಡ ಇದನ್ನ ಕುಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ. ನಾರ್ಮಲ್ ಆಗಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಇದೆಯಲ್ವ, ಅಲ್ಲಿ ನಮಗೆ ಈ ಮೆಣಸಿನ ರಸಮ್ ಕೊಡ್ತಾರೆ. ಇವತ್ತು ಈ ರಸಮ್ ಪುಡಿಯನ್ನು ಮಾಡಲಿಕ್ಕೆ ನೋಡಿ, ನಾನು ಒಂದು 3/4 ಕಪ್ಪಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ. ಅದಾದ ನಂತರ ಅರ್ಧ ಕಪ್ಪಷ್ಟು ಜೀರಿಗೆ. ಅಂದರೆ ನಾವು ಕಾಳು ಮೆಣಸು ಮತ್ತು ಜೀರಿಗೆ ಈಕ್ವಲ್ ಆಗಿ ಕೂಡ ತಗೋಬೋದು, ಬಟ್ ಕಾಳು ಮೆಣಸು ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಳಿ, ಜೀರಿಗೆ ಸ್ವಲ್ಪ ಕಮ್ಮಿ. 3/4 ಕಪ್ಪಷ್ಟು ಕಾಳು ಮೆಣಸಿದ್ರೆ ಅರ್ಧ ಕಪ್ಪಷ್ಟು ಜೀರಿಗೆ ಇದೆ. ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಜೀರಿಗೆ ಇದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಕೆಲವೇ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಕರಿ ಲೀವ್ಸನ್ನು ತಗೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು 3/4 ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳನ್ನು ತಗೊಂಡಿದ್ದೀನಿ. ಮೆಂತೆ ಇದೆಯಲ್ಲ, ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ಬಟ್ ಫ್ಲೇವರ್ ಚೆನ್ನಾಗಿ ಬೇಕು, ಹೆಲ್ತಿಗೆ ಚೆನ್ನಾಗಿರಬೇಕು ಅಂತಂದರೆ ಮೆಂತೆ ಹಾಕೋಬಹುದು. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು. ಈ ಇಂಗು ಮತ್ತು ಅರಿಶಿನ ಪುಡಿಯನ್ನು ರಸಮ್ ಮಾಡ್ಕೊಳ್ಳುವಾಗ ಹಾಕೊತಾರೆ, ಬಟ್ ನಾವು ಏನು ಮಾಡೋಣ, ಈ ಪುಡಿಗೆ ಹಾಕಿಟ್ಕೊಂಡಿರೋಣ. ಅದರಿಂದ ನಮಗೆ ರಸಮನ್ನು ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಮೊದಲಿಗೆ ಈ 4 ಸ್ವಲ್ಪ ಹುರಿದ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅನಂತರ ಫ್ಲೇಮನ್ನು ಮೀಡಿಯಮ್ ಇಟ್ಕೊಂಡು ಇವಾಗ ಜೀರಿಗೆ, ಕಾಳುಮೆಣಸು, ಮೆಂತೆ, ಅದಾದ ನಂತರ ಕರಿ ಲೀವ್ಸು ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಹುರಿದ್ಕೋಬಹುದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಹುರಿದ್ಕೊಳ್ಳಿ. ಇದರಲ್ಲಿ ಜಾಸ್ತಿ ದಿನವೇ ನಾವು ರಸಮ್ ಮಾಡ್ಬೋದು, ಯಾಕಂತಂದರೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಒಂದು ಟೈಮ್ಗೆ ನಾವು ಮಾಡಬೇಕು ಅಂತಿದ್ರೆ 1 ಟೇಬಲ್ ಸ್ಪೂನು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ ತಗೋಬಹುದು. ನಿಮಗೆ ಸ್ವಲ್ಪ ಅರೋಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹುರಿದಿರೋದು. ಅಷ್ಟೊತ್ತು ತನಕ ಹುರಿದ್ಕೊಂಡು ಇದನ್ನ ಬಂದ್ ಮಾಡ್ಕೊಳ್ಳಿ. ಇದು ಕರಟಬಾರ್ದು, ಯಾವುದು ಕೂಡ ಕರಟಬಾರ್ದು, ಮತ್ತು ತುಂಬ ಜಾಸ್ತಿ ಹುರಿದ್ಕೋಬಾರ್ದು. ಈ ಮೆಣಸಿನ ಕಾಳಿನ ರಸಮ್ ಅಥವಾ ಮೆಣಸಿನ ಕಾಳಿನ ಸಾರು, ಮೆಣಸಿನ ಸಾರು ಇರುತ್ತಲ್ವ, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಒಂದ್ಸರಿ ಈ ಪುಡಿನ ಮಾಡಿಟ್ಕೊಂಡ್ರೆ ನೀವು ನೆನೆದಾಗ, ಮನಸ್ಸು ಬಂದಾಗ ಕ್ವಿಕ್ಕಾಗಿ ನೀವು ರಸಮನ್ನು ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾವು ಮೆಣಸಿನ ಕಾಳಿನ ರಸಮಿಗೆ ಬ್ಯಾಡಗಿ ಮಿರ್ಚಿ ಅಥವಾ ಮೆಣಸನ್ನು ಹಾಕಲ್ಲ, ಕೆಂಪು ಮೆಣಸನ್ನು ಹಾಕಲ್ಲ. ಮೆಣಸಿನ ರಸಮ್ ಪುಡಿ ಇದೆಯಲ್ವಾ, ಇದನ್ನ ತುಂಬ ನೀವು ಗ್ರೈಂಡ್ ಮಾಡಲಿಕ್ಕಿಲ್ಲ. ಅದರಿಂದ ಒಂದು 3-4 ರೌಂಡ್ ಗ್ರೌಂಡ್ ಮಾಡಿ ಒಂದ್ಸರಿ ಗ್ರೈಂಡ್ ಮಾಡಿ ಒಂದ್ಸರಿ ತೆಗೆದು ನೋಡಿ, ಇದಿನ್ನೂ ಪುಡಿ ಆಗಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಸ್ವಲ್ಪ ತರಿ ಇರಬೇಕು. ಮೆಣಸಿನ ಸಾರಿನ ಪುಡಿ ಈ ಥರ ಸ್ವಲ್ಪ ತರಿ ಇರಬೇಕು. ಯಾಕಂತಂದರೆ ಕೆಲವರು ಇಷ್ಟನ್ನು ಜಜ್ಜಿಬಿಟ್ಟು ಕೂಡ ಮಾಡ್ತಾರೆ, ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ಇದಕ್ಕೆ ಇವಾಗ ಅರಶಿನ ಪುಡಿ ಮತ್ತು ಇಂಗಿದೆಯಲ್ವಾ, ಅದು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಇಂಗು ಹಾಕಲ್ಲ, ಬಟ್ ಹಿಂಗೆ ಹಾಕಿದರೆ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೀರ್ಣಶಕ್ತಿಗೆ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಗೆಲ್ಲ
ಸಿಕ್ಕಾಪಟ್ಟೆ ಒಳ್ಳೆಯದು, ಶೀತಕ್ಕೆ ಕೂಡ ಒಳ್ಳೆಯದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಮೆಣಸಿನ ಸಾರಿನ ಪುಡಿಯನ್ನು ಹಾಕ್ಕೊಂಡು ಸೂಪರ್ ಆಗಿರುವಂತಹ ಖಡಕ್ಕಾಗಿರುವಂತಹ ಮೆಣಸಿನ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ ನೋಡಿ. ಒಂದು ಹೊತ್ತಿಗೆ ಒಂದು 3-4 ಜನರಿಗೆ ರಸಂ ಮಾಡೋದಿದ್ರೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಳ್ಳಿ. ರಸಂ ಮಾಡೋಕ್ಕಿಂತ ಒಂದು 20 ನಿಮಿಷ ಮುಂಚೆ ಈ ಹುಣಸೆಹಣ್ಣು ಇದೆಯಲ್ವಾ, ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಬಿಡಿಸ್ಕೊಂಡು ಚೂರು ಬಿಸಿ ನೀರಲ್ಲಿ ನೆನೆ ಹಾಕಲಿಕ್ಕೆ ಬೇಡಿ. ಮೊದಲಿಗೆ ನೀವು ಈ ರಸಂ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ಹುಣಸೆಹಣ್ಣು ಇದೆಯಲ್ವಾ ಅದರ ಜ್ಯೂಸನ್ನು ನೀಟಾಗಿ ಹಿಸುಕಿ ಬಿಟ್ಟು ತೆಗೆದು ಬಿಡಿ. ಹುಣಸೆಹಣ್ಣಿನ ರಸ ರೆಡಿ ಆಗಿದೆ. ಕೆಲವರು ಏನು ಮಾಡ್ತಾರೆ, ಟೊಮೆಟೊ ಕೂಡ ಹಾಕಿ ಮಾಡ್ತಾರೆ. ಬಟ್ ನನಗಿದು ತುಂಬಾ ಕಡಕ್ ಬೇಕು. ಬರೀ ಹುಣಸೆಹಣ್ಣಿಂದ ಮಾಡಿದರೆ ತುಂಬಾ ಕಡಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಮೆಣಸಿನ ಸಾರು ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೀನಿ. ನೀವು ಫಸ್ಟ್ ರಸಮನ್ನು ರೆಡಿ ಮಾಡಿಬಿಟ್ಟು ಕೊನೆಗೆ ಬೇಕಾದರೂ ಒಗ್ಗರಣೆ ಹಾಕ್ಬೋದು, ಬಟ್ ಅದು ಡಬಲ್ ಕೆಲಸ. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಅದಾದ ನಂತರ ರಸಮನ್ನು ರೆಡಿ ಮಾಡೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ. ಸಿಡಿದ ನಂತರ ಇವಾಗ ಇದಕ್ಕೆ 3 ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿ ಹಾಕೊತಾ ಇದ್ದೇನೆ. ಜಜ್ಜಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ನಾವು ಹುರಿದ್ಕೊಳ್ತೀವಲ್ವ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಲ್ವ, ಸಖತ್ತು ಒಂಥರ ಫ್ಲೇವರ್ ಬರ್ತಾ ಇರುತ್ತೆ ನಿಮಗೆ. ಇದು ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಇವಾಗ ಉರಿಯನ್ನು ಕಮ್ಮಿ ಮಾಡಿಕೊಂಡು ಇದಕ್ಕೆ ಹುಣಸೆ ಹಣ್ಣಿನ ಜ್ಯೂಸನ್ನು, ಅದು ಹುಣಸೆ ಹಣ್ಣಿನ ರಸನ ಹಾಕೊಂಡಿದ್ದೇನೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಮೆಣಸಿನ ಪುಡಿನ ಹಾಕ್ಕೊಳ್ಳೋಣ. ರೆಡಿ ಮಾಡ್ಕೊಂಡಿರುವಂಥದ್ದು 1 ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟೇ ಹಾಕೊತಾ ಇದ್ದೀನಿ. ಸಾರಿನ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟೇ, ಬೇರೆ ಯಾವ ಪುಡಿ ಕೂಡ ಹಾಕಲಿಕ್ಕಿಲ್ಲ. ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟು ಒಂದು 3-4 ನಿಮಿಷ ಅಷ್ಟೇ ನಾವು ಸ್ಟವ್ ಮೇಲೆ ಇಡಬೇಕು. ಒಂದು ಕುದಿ ಬಂದರೆ ಸಾಕು. ರಸಮನ್ನು ಯಾವತ್ತೂ ಜಾಸ್ತಿ ಕುದಿಸಬಾರ್ದು, ಅದರ ಫ್ಲೇವರ್ ಎಲ್ಲ ಹೊರಟೋಗುತ್ತೆ. ಅಂದರೆ ಅದರ ಸತ್ವ ಇದೆಯಲ್ವ, ಅದು ಹೊರಟೋಗುತ್ತೆ. ರಸಮನ್ನು ಸ್ವಲ್ಪನೇ ಕುದಿಸಬೇಕು. ಆ ಹಸಿ ಸತ್ವ ಇದ್ರೇ ಅದು ಆರೋಗ್ಯಕ್ಕೆ ಒಳ್ಳೆಯದು. ಮರ್ತು ಹೋದೆ ನಾನು ಹೇಳಲಿಕ್ಕೆ, ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟ ಅಂತಂದರೆ, ಸ್ವೀಟಿಶ್ ಫ್ಲೇವರ್ ಬೇಕು ಅಂತಂದರೆ ಚೂರು ಬೆಲ್ಲನ ಹಾಕೋಬಹುದು. ನೋಡಿ, ಒಂದು ಕುದಿ ಬಂದಿದೆ, ಇಷ್ಟೇ ಸಾಕು. ರಸಮನ್ನು ನಾವು ಇದಕ್ಕಿಂತ ಜಾಸ್ತಿ ಕುದಿಸಬಾರ್ದು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ. ನೀವಿವಾಗ ಸ್ಟವನ್ನು ಬಂದ್ ಮಾಡ್ಬೋದು. ನೋಡಿ, ಖಡಕ್ಕಾಗಿರುವಂತಹ ರಸಂ ರೆಡಿಯಾಗಿದೆ. ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ, ನಾವು ಇದನ್ನ ಬಿಸಿ ಬಿಸಿ ಕುಡಿಬೇಕು, ಇಲ್ಲ ಬಿಸಿ ಬಿಸಿ ನಾವು ವೈಟ್ ರೈಸಿಗೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ತುಂಬಾ ಟೆಂಪ್ಟಿ ಆಗಿದೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೂಗಿಗೆ ಆ ಫ್ಲೇವರ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಇವಾಗಲೇ ಕುಡಿಬೇಕು ಅಂತ ಅನ್ನಿಸಿದೆ. ಅಷ್ಟು ಸೂಪರ್ ಆಗಿದೆ. ನೋಡಿ, ಇಷ್ಟೇ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಈ ರಸಂ ಪುಡಿ, ಮೆಣಸಿನ ರಸಂ ಪುಡಿ ಮತ್ತು ಮೆಣಸಿನ ಸಾರನ್ನು ಮಾಡ್ಕೊಂಡ್ವಿ ಅಂತ. ಒಂದ್ಸರಿ ನೀವು ಈ ರಸಂ ಪುಡಿಯನ್ನು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ರಸಮನ್ನು ಕ್ವಿಕ್ಕಾಗಿ ತುಂಬಾ ಸುಲಭವಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.